ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಯಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇರುವಂತಹ ಸುದ್ದಿಗಳು ನೈತಿಕ ವರ್ಸಸ್ ಅನೈತಿಕ ವಿಚಾರ. ಸೊ ಮಂಗಳೂರಿನ ಬಿಜೈ ಕೆಎಸ್ಆರ್ಟಿಸಿ ಸಮೀಪದಲ್ಲಿರುವಂತಹ ಯುನಿಸೆಕ್ಸ್ ಸಲೂನ್ ಮೇಲೆ ಅನೈತಿಕ ಚಟುವಟಿಕೆಯ ಆರೋಪದ ಹಿನ್ನೆಲೆ ನಿನ್ನೆ ದಿವಸ ನೈತಿಕ ಪೊಲೀಸ್ಗಿರಿ ನಡೆದಿತ್ತು. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಅನೈತಿಕವಾಗಿ ಚಟುವಟಿಕೆಗಳು ನಡೀತಾ ಇದೆ ಯುನಿಸೆಕ್ಸ್ ಸಲೂನ್ ಅನ್ನುವಂತಹ ಹೆಸರಿನಲ್ಲಿ ಅನ್ನುವಂತಹ ಆರೋಪ. ಸೊ ಆ ಒಂದು ಕಾರಣಕ್ಕೋಸ್ಕರ ಬಿಜೈನಲ್ಲಿರುವಂತಹ ಮಸಾಜ್ ಸೆಂಟರ್ನ ಮೇಲೆ ದಾಳಿ ನಡೆಸಿದ್ದಾರೆ ರಾಮ್ ಸೇನೆಯ ಕಾರ್ಯಕರ್ತರು. ಸ್ವತಃ ಅವರೇ ಒಪ್ಕೊಂಡಿದ್ದಾರೆ, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ದಾಳಿ ನಡೆದಿದೆ. ಸುಮಾರು 16 ವರ್ಷದ ಯುವತಿಯರು, ಸ್ಥಳೀಯವಾಗಿರುವಂತಹ ಕಾಲೇಜಿನ ಯುವತಿಯರು, ಅವರನ್ನ ವೇಶ್ಯಾವಾಟಿಕೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಇಲ್ಲಿ ಅನ್ನುವಂಥ ಆರೋಪ. ಸೊ ಈಗ ಏಕಾಏಕಿಯಾಗಿ ನೈತಿಕ ಪೊಲೀಸ್ಗಿರಿ ನಡೆದಿರುವಂಥದ್ದು. ಮಹಿಳೆಯರ ಮೇಲೆ ಕೈ ಮಾಡಿದ್ದಾರೆ ಕಾರ್ಯಕರ್ತರು. ಸೊ ಪ್ರಸಾದ್ ಅತ್ತಾವರ ಸೇರಿ 14 ಜನರ ಬಂಧನವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಪ್ರಮುಖವಾಗಿ ಪ್ರಸಾದ್ ಅತ್ತಾವರ ಈ ಹಿಂದೆ ಕಳೆದ ಹಲವು ವರ್ಷಗಳ ಹಿಂದೆ ಶ್ರೀರಾಮ ಸೇನೆಯ ಅಡಿಯಲ್ಲಿ, ಶ್ರೀರಾಮ ಸೇನೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಒಬ್ಬ ಮುಂದಾಳ ಆಗಿದ್ದಂತಹ ಸಂದರ್ಭದಲ್ಲಿ ನಡೆಸಿದಂತಹ ಒಂದು ಪಬ್ ದಾಳಿಯ ನಂತರ ಅವರನ್ನ ಶ್ರೀರಾಮ್ ಸೇನೆಯಿಂದ ಹೊರಗಿಡಲಾಗಿತ್ತು ಅನ್ನುವಂಥ ಮಾತಿತ್ತು. ಸೊ ಈಗ ಸ್ವತಃ ರಾಮ್ ಸೇನೆ ಅನ್ನುವಂಥ ಒಂದು ಹೆಸರಿನಡಿಯಲ್ಲಿ ಒಂದು ಸಂಘಟನೆಯ ಜೊತೆಯಾಗಿ ಈಗ ನಿನ್ನೆ ದಿವಸ ಮತ್ತೊಂದು ದಾಳಿ ನಡೆದಿರುವಂಥದ್ದು. ಅನೇಕ ಆಕ್ಷೇಪಗಳಿರುವಂಥದ್ದು, ನೈತಿಕ ಪೊಲೀಸ್ಗಿರಿ ನಡೆಸೋದಕ್ಕೆ ಅವಕಾಶ ಯಾರು ಕೊಟ್ಟರು? ಇದು ಒಂದು ಪ್ರಶ್ನೆ. ಆದರೆ ನೈತಿಕ ಪೊಲೀಸ್ಗಿರಿ ನಡೆಸೋದಕ್ಕೆ ನಮಗೆ ಅಗತ್ಯತೆ ಮೂಡಿದ್ದೇ ಪೊಲೀಸರ ಹಸ್ತಕ್ಷೇಪದಿಂದಾಗಿ. ಅವ್ರು ಮಾಡಬೇಕಾದಂಥ ಕೆಲಸ ಮಾಡಲಿಲ್ಲ ಇಲ್ಲಿ, ಹಾಗಾಗಿ ಈ ಒಂದು ತೊಂದರೆ ಆಗಿರುವಂಥದ್ದು ಅಂತ ಹೇಳಿ ವೆರಿ ಕ್ವಿಕ್ ಆಗಿ ಈ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ನೇರವಾಗಿ ದೀಪು ಶೆಟ್ಟಿಗಾರ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಎಸ್ ದೀಪು ಶೆಟ್ಟಿಗಾರ್ ಅವರೇ, ನಿನ್ನೆಯ ದಿವಸ ನಡೆದಿರುವಂತಹ ಈ ಘಟನೆಯನ್ನು ಗಮನಿಸುವುದಾದ್ರೆ, ಒಂದು ಕಡೆ ನೈತಿಕ ಪೊಲೀಸ್ಗಿರಿ, ಇನ್ನೊಂದು ಕಡೆ ಅನೈತಿಕ ಚಟುವಟಿಕೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲಿ ನೈತಿಕ ಪೊಲೀಸ್ಗಿರಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಪೊಲೀಸ್ನವರು ನೈತಿಕವಾಗಿ ಕೆಲಸ ಮಾಡದಿದ್ದ ಕಾರಣ ಕೆಲವು ವಿಷಯದಲ್ಲಿ ನೈತಿಕ ಪೊಲೀಸ್ಗಿರಿ ಆಗ್ತದೆ. ಅಂದ್ರೆ ಈಗ ಏನಾಗಿದೆ, ಈ ಮಸಾಜ್ ಪಾರ್ಲರ್ ಅಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ, ಬಟ್ ಟೋಟಲ್ ಆಗಿ ಮಂಗಳೂರಲ್ಲಿ ಹಲವಾರು ಅನೈತಿಕ ಮಸಾಜ್ ಪಾರ್ಲರ್ಗಳು ಕಾರ್ಯನಿರ್ವಹಿಸ್ತಾ ಇದೆ. 100% ಇದ್ರ ಬಗ್ಗೆ ಎರಡು ಮಾತಿಲ್ಲ, ಕಾರ್ಯನಿರ್ವಹಿಸ್ತಾ ಇದೆ. ಅದರ ಬಗ್ಗೆ ಪೊಲೀಸನವರು ನೈತಿಕವಾಗಿ ಕ್ರಮ ಕೈಗೊಳ್ಳದಿದ್ರೆ ಜನಗಳಿಗೆ ಈ ಕಡೆ ನಡೀತದೆ ಅಂತ ಹೇಳಿದಾಗ ಅನೈತಿಕವಾಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾಕಂತ ಹೇಳಿದ್ರೆ ಪೊಲೀಸ್ನವರು ನೈತಿಕವಾಗಿ ನಿಲ್ಲಿಸ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಆಗ್ತಿತ್ತ ಗೊತ್ತಿಲ್ಲ, ಬಟ್ ಇಲ್ಲಿ ನಡೀತಾ ಇದೆ ಅಂತ ಹೇಳಿದಾಗ ಪ್ರತಿ ಯುನಿಸೆಕ್ಸ್ ಸಲೂನ್ ಅನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂತ ಒಂದು ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈಗ ಒಂದು ಕಡೆಯಲ್ಲಿ ಇಂತ ಅಚಾತುರ್ಯ ನಡೆದ್ರೆ ಎಲ್ಲ ಸೆಲೂನ್ಗಳನ್ನು ಎಲ್ಲ ಕಡೆಗಳಲ್ಲಿ ಈ ರೀತಿಯೇ ನಡೀತದೆ. ಅಲ್ಲಿ ಕೆಲಸಕ್ಕೆ ಹೋಗುವ ಪ್ರತಿಯೊಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ತದೆ ಅಂತಲೇ ಹೇಳ್ಬಹುದು. ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ಒಂದು ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ನೋಡಿ, ಎಷ್ಟೋ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ಗಳಿವೆ, ಆರೋಗ್ಯದ ವಿಷಯದ ಬಗ್ಗೆ ಇರುವಂತ ಎಷ್ಟೋ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ಗಳಿವೆ. ಅಲ್ಲಿ ಜನಗಳಿಲ್ಲ, ಲೆಕ್ಕದ ಜನ. ಈ ಮಸಾಜ್ ಪಾರ್ಲರ್ಗಳಿಗೆ ಜನರು ಯಾಕೆ ಹೆಚ್ಚಾಗಿ ಬರ್ತಾರೆ? ಅಲ್ಲಿ ಸ್ಪೆಷಲ್ ಏನಿದೆ? ಇದು ಒಂದು ಕ್ವಶನ್ ಮಾರ್ಕ್. ಸ್ಪೆಷಲ್ ಆಗಿ ಏನಿದೆ? ಮತ್ತೆ ಎಷ್ಟೋ ಮಂದಿ, ಈಗ ನಾನು ಹಲವಾರು ಕಡೆಗಳಲ್ಲಿ ಕೇಳಿದ ಪ್ರಕಾರ ಎಷ್ಟೋ ಮಂದಿ ಹೇಳುವುದೇನಂತ ಹೇಳಿದ್ರೆ, ಅನೈತಿಕವಾಗಿ ಮಸಾಜ್ ಪಾರ್ಲರ್ ನಡೀತಾ ಇದೆ. ನಿನ್ನೆ ಸಹ ಕೆಲವರು ಕಾಲ್ ಮಾಡಿ ಹೇಳಿದ್ರು, ಹೇಳುದೇ ಯಾರು, ಕೆಲವರು ಹೋದವರು ಹೇಳ್ತಾರೆ. ಅಂದ್ರೆ ಹೀಗೆ ಹೋಗಿದ್ದೇವನ್ನ, ಅದು ವಿಷಯ ಏನಂತ ನಿಮ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರಿಗೆ ಎದುರು ಬಂದು ಹೇಳಲಿಕ್ಕೆ ಆಗುದಿಲ್ಲ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಸಾಜ್ ಇದೆ, ಮಸಾಜ್ಗೆ ಕರೀತಾರೆ, 1.5 ಗಂಟೆ ನಾರ್ಮಲ್ ಮಸಾಜ್, ನಿಮ್ಗೆ 1-1.5 ಗಂಟೆ ಇರ್ತದಂತೆ ನಾರ್ಮಲ್ ಮಸಾಜ್, ಆಮೇಲೆ ಬಂದು ನಿಮ್ಗೆ ಸರ್ವಿಸ್ ಬೇಕಾ ಅಂತ ಕೇಳ್ತಾರಂತೆ. ಅಲ್ಲಿ ಬೇರೆ ಮಸಾಜ್ ಮಾಡ್ಲಿಕ್ಕೆ ಒಂದು ಹುಡುಗಿಯರನ್ನು ಇಟ್ಕೊಂಡಿದ್ದಾರೆ, ಅವರು ಲೀಗಲ್ ಆಗಿ ಮಸಾಜ್ ಮಾಡುವವರೇ ಇರುವುದು. ಅದ್ರ ಜೊತೆಗೆ ಈ ಆಕ್ಟಿವಿಟಿಗಳು, ಇದು ಲೀಗಲ್ ಅನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಕಾನೂನು ರೀತಿಯಾಗಿ ನಡೆಸಬೇಕು, ಅದಕ್ಕೋಸ್ಕರ ಲೀಗಲ್ ಇಟ್ಟು ಅದ್ರ ಒಳಗಡೆ ಇಲ್ಲೀಗಲ್. ಇದನ್ನು ನಾವು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ಯಾಕೆ ಒಳಗೆ ಏನ್ ನಡೀತದೆ ಅಂತ ಗೊತ್ತಾಗ್ತದಾ? ಇಲ್ಲ, ಇದೇ ನಾಳೆ ಮಾಡ್ಲಿ ಅಂತೆ, ಓಪನ್ ಸ್ಕ್ರೀನ್ ಇಟ್ಟು ಫುಲ್ ಓಪನ್ ಇಟ್ಟು ಮಸಾಜ್ ಮಾಡ್ಲಿ ಅಂತೆ. ಮಸಾಜ್ ಮಾಡುವಲ್ಲಿ ಸಹ ಸಿಸಿ ಕ್ಯಾಮರಾ ಹಾಕ್ಲಿ ಅಲ್ಲ, ಮಸಾಜ್ ಮಾಡುವಲ್ಲಿ ಎಲ್ಲೆಲ್ಲಿ ಒರೆಸಿಕೊಂಡು ಮಾಡ್ಲಿಕ್ಕಿಲ್ಲ ಅಲ್ಲ, ಸಿಸಿ ಕ್ಯಾಮರಾ ಹಾಕ್ಬೋದಲ್ಲ. ಆರೋಗ್ಯದ ದೃಷ್ಟಿಯಿಂದ ಹೋದವನಿಗೆ ಸಿಸಿ ಕ್ಯಾಮರಾ ಹಾಕಿದ್ರೆ ಸೆಕ್ಯೂರೇ. ಎಲ್ಲಿ ಮಸಾಜ್ ಮಾಡ್ತಾರೆ ಏನಂತ ಕಮಿಷನರ್ ಕುತ್ಕೊಂಡು ನೋಡ್ಲಿ, ಆಗ ಮಸಾಜ್ ಬಾಡಿಯಲ್ಲಿ ಎಣ್ಣೆ ಬರ್ತದೆ ಎಂತ ಬರ್ತದೆ ಅಂತ ಎಲ್ಲ ಕ್ಲೀನ್ ಆಗಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇರಳದವರು ಸ್ಪೆಷಲ್ ಆಗಿ ಹೇಳ್ತೇನೆ, ಮಂಗಳೂರಿನ ಇಂತ ಅನೈತಿಕ ಮಸಾಜ್ ಪಾರ್ಲರ್ಗೆ ಹೈಯೆಸ್ಟ್ ಬರುವುದು ಕೇರಳದಿಂದ.
ಕೇರಳದಿಂದ. ಕೇರಳದವರಿಗೆ ಉಷ್ಣ ಜಾಸ್ತಿಯಾಗಿ ಇಲ್ಲಿ ಬರ್ತಾ ಇದ್ದಾರೆ, ನಮ್ಮವರು ಉಷ್ಣ ಜಾಸ್ತಿ ಆದ್ರೆ ಬೊಂಡ ಕುಡಿತಾರೆ. ಅಲ್ಲಿ ಅವರಿಗೆ ಉಷ್ಣ ಜಾಸ್ತಿಯಾಗಿ ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮಸಾಜ್ ಪಾರ್ಲರ್ ಅಲ್ಲಿ ಎಂತದಿದೆ ಅಂತದ್ದು. ಅದು ಸಹ ವೇಟಿಂಗ್, ನಿಮ್ಗೆ ಕಾಲ್ ಮಾಡಿ ಇವತ್ತು ಕಾಲ್ ಮಾಡಿ ನಾಳೆಗೆ ಅಪಾಯಿಂಟ್ಮೆಂಟ್ ಅಂತೆ, ಆ ರೀತಿ ಅಲ್ಲ. ಮತ್ತೆ ಫಸ್ಟ್ ಹೋದಾಗ ನಿಮ್ಗೆ ಅನೈತಿಕದ ಬಗ್ಗೆ ಮಾಹಿತಿ ಕೊಡಲ್ಲ, 1-2-3 ಸಲ ಹೋಗಿ ಸಟ್ ಆದ್ಮೇಲೆ ಅದಕ್ಕೆ ಕನೆಕ್ಟಿವಿಟಿ ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಇವತ್ತು ನೈತಿಕ ಪೊಲೀಸ್ಗಿರಿ ನಡೀತದೆ ಅಂತ ಹೇಳಿದ್ರೆ ಕೆಲವು ವಿಷಯದಲ್ಲಿ ಪೊಲೀಸ್ನವರು ತಮ್ಮ ಜವಾಬ್ದಾರಿ ಮರೆತರಿಂದ ನಡೆಯುತ್ತದೆ. ಎಷ್ಟೋ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಮಸಾಜ್ ಪಾರ್ಲರ್ಗಳಿಗೆ ನಡೀತಾ ಇದೆ ನೋಡಿ. ಮತ್ತೊಂದು ನಿಮ್ಗೆ ಹೇಳ್ತೇನೆ, ಕಾಕಿ ಡ್ರೆಸ್ ಹಾಕಿದ ಪೊಲೀಸ್ನವರಿಗೆ ಗೊತ್ತಾಗುದಿಲ್ಲ, ಕಾಕಿ ಡ್ರೆಸ್ ಹಾಕಿದ ಆಟೋದವರ ಹತ್ರ ಕೇಳಿ ಅಂತೆ ಸ್ಪಷ್ಟವಾಗಿ ಎಲ್ಲಿ ವೇಶ್ಯಾವಟಿಕೆ ನಡೀತದೆ, ಎಲ್ಲಿ ಮಸಾಜ್ ಪಾರ್ಲರ್ ಇಲ್ಲಿಗಲ್ ಇದೆ ಅಂತ ಹೇಳಿ ಹೇಳ್ತಾರೆ. ಅವರು ಪಾಪ ಹೊಟ್ಟೆ ಪಾಡು, ಯಾರಾದ್ರೂ ಬಂದಾಗ ಬಂದು ಕೇಳ್ತಾರೆ, ಅಣ್ಣ ಒಂದು ಸ್ವಲ್ಪ ಒಂದು ತಿಕ್ಕೊಂಡು ಅವು ತಿಕ್ಕೊಂಡು ಅಂತ ಕೇಳ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ಅವರಿಗೆ ಸ್ಪಷ್ಟ 100%. ಅಂದ್ರೆ ಒಂದು ಕಾಕಿ ಬಟ್ಟೆ ಅವರಿಗೆ ಗೊತ್ತಿರುವಂತದ್ದು ಈ ಪೊಲೀಸ್ನವರಿಗೆ ಯಾಕೆ ಗೊತ್ತಾಗುದಿಲ್ಲ? 100% ಗೊತ್ತಾಗೇ ಆಗ್ತದೆ. ಈ ಸೊಸೈಟಿಯಲ್ಲಿ ಯಾವ ರೀತಿ ಮಾತುಕತೆ ಇದೆ ಅಂತ ಹೇಳಿದ್ರೆ, ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದೊಂದು ಮಸಾಜ್ ಪಾರ್ಲರ್ ಇಂದ ಇಷ್ಟಿಷ್ಟು ಹೋಗ್ತದೆ. ರಾಜಕಾರಣಿ ಕೂಡ ಇದ್ರಲ್ಲಿ ಇದ್ದಾರೆ, ರಾಜಕಾರಣಿ ಇನ್ವಾಲ್ವ್ಮೆಂಟ್, ಪೊಲಿಟಿಷಿಯನ್ ಅವರ ಇನ್ವಾಲ್ವ್ಮೆಂಟ್, ಇಲ್ಲಿಯ ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿಯ ಸಮಸ್ಯೆ ಬರದಾಗೆ ಮೇಲಿಂದ ಸಪೋರ್ಟ್, ಈ ರೀತಿ ಇದ್ದಾಗ ಏನಾಗ್ತದೆ? ಮತ್ತೆ ಜನಗಳು ಈ ರೀತಿ ಹೋದ್ರೆ ಇದು ಮಾತಾಡ್ತಾರಲ್ಲ ಎಂತ ಅನೈತಿಕ ಪೊಲೀಸ್ಗಿರಿ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೇನೆ ಎಲ್ಲ ರಾಜಕಾರಣಿಗಳಿಗೆ, ಅನೈತಿಕ ಹೇಳುವ ರಾಜಕಾರಣಿಗಳಲ್ಲಿ ನಾನು ಹೇಳ್ತಿದ್ದೇನೆ, ಮಂಗಳೂರಿನಲ್ಲಿ ಅನೈತಿಕ ಮಸಾಜ್ ಪಾರ್ಲರ್ ಇದೆ. ಇಲ್ಲದಿದ್ರೆ ನಾನು ನನ್ನ ಮೀಸೆ ಮತ್ತೆ ಕೂದಲು ಬೋಲಿಸಿದಿರುತ್ತೇನೆ. ಒಬ್ಬ ರಾಜಕಾರಣಿ ಎದುರು ಬಂದು ಹೇಳಿ ನೋಡುವ, ಇಲ್ಲ ಅಂತ ನಾಳೆ ನಾನು ಕಂಡಿದ್ದು ಹುಡುಕಿ ನಾನು ತೋರಿಸ್ತೇನೆ. ರಾಜಕಾರಣಿ ಎದುರು ಬಂದು ಹೇಳಿ ಅನೈತಿಕ ಮಸಾಜ್ ಪಾರ್ಲರ್ ನಡೆದ್ರೆ ನಾನು ಮೀಸೆ ತಲೆ ಬೋಲಿಸ್ತೇನೆ ಅಂತ ಅವ ಹೇಳಿ, ನಾನು ಹೇಳ್ತೇನೆ ನಡೀತಾ ಇದೆ, ನಾನು ಬೋಲಿಸ್ತೇನೆ ಅಂತ ಹೇಳ್ತೇನೆ. ಇದು ಓಪನ್ ಚಾಲೆಂಜ್. ಮತ್ತೆ ಇವರು ಅನೈತಿಕತೆ ಬಗ್ಗೆ ಇವರು ಮಾತಾಡ್ಲಿ. ನೈತಿಕ ಪೊಲೀಸ್ಗಿರಿ ಮಾಡಿರುವಂತದ್ದನ್ನ ನಾವು ಒಪ್ಪೋದಿಲ್ಲ, ಈಗ ಅದನ್ನ ನಾವು ವಿರೋಧಿಸ್ತೀವಿ. ಆದ್ರೆ ಅದ್ರ ಜೊತೆಗೆ ಅನೈತಿಕ ಚಟುವಟಿಕೆ ನಡೀತಾ ಇಲ್ಲ ಅಂತ ಹೇಳಿ ಈಗ ದೀಪು ಶೆಟ್ಟಿಗಾರ್ ಅವರು ಹೇಳಿರೋ ತರ ಪೊಲೀಸರು ಮತ್ತು ರಾಜಕಾರಣಿಗಳು ನೇರವಾಗಿ ಸಮಾಜದ ಮುಂದೆ ಬಂದು ಹೇಳಬೇಕು, ಎಲ್ಲವೂ ಕೂಡ ಮಂಗಳೂರಲ್ಲಿ ಅನೈತಿಕವಾಗಿ ಚಟುವಟಿಕೆ ನಡೀತಾ ಇಲ್ಲ, ಎಲ್ಲವೂ ಕೂಡ ಲೀಗಲ್ ಆಗಿ ನಡೀತಾ ಇದೆ. ಇದನ್ನ ಹೇಳುವಂತಹ ತಾಕತ್ತುಗಳು ಪುರುಷಾರ್ಥ ಏನಾದಿದ್ದರೆ ಅದನ್ನ ಮೊದಲಾಗಿ ಮಾಡಿಕೊಳ್ಬೇಕು.